ಎಲ್ಲರೂ ತಿಂದಲ್ 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 ಆಮ ತಿಂದಲ್ ತಿಂದಲ್ ಓ ಗಡ್ಡು 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 ಗುಡ್ಡು ಮಾಡಿ ಗುಡ್ಡು ಗಡ್ಡು 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 ಲಚ್ಚು ಗಡ್ಡು ಬಾ 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 ಇಲ್ಲಿದ್ದಾನೆ ಲಚ್ಚು. ಅಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು ಡೈಲಿ ಲೈಫ್ ಲಾಗ್ ಮಾಡ್ತಾ ಇದ್ದೇನೆ. ಇದು ಸೇಮ್ ಡೇ ಆಯ್ತಾ ಲಾಗ್ ಮಾಡಿದ್ದು. ಸೊ ಇದು ಇವತ್ತು ಬೇರೆ ಬೇರೆ ಲಾಗ್ ಮಾಡ್ತಾ ಇದ್ದೇನೆ, ಅದಕ್ಕೆ ಒಂದೇ ಇದರಲ್ಲಿ ಕಾಸ್ಟ್ಯೂಮಲ್ಲಿ ಉಂಟು. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ವಿಜೆ ಕವಿತಾ ತುಳು ಟಾಕ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸದ್ಯಕ್ಕೆ ಈಗ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಲಚ್ಚಿಗೆ ತಿಂಡಿ ತಿನ್ನಿಸ್ತಾ ಇದ್ದೆ. ಸೊ ಹಾಗಾಗಿ ಅವಳು ಹೇಳಿದ್ದು ವಿಡಿಯೋ ಮಾಡುವ ಅಂತ, ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ವ್ಲಾಗ್ ಸ್ಟಾರ್ಟ್ ಮಾಡೋಕೆ ಪ್ರತಿ ಸಲ ಕೂಡ ಹೇಳ್ತೇನೆ, ನಮ್ಮ ಮನೇಲಿ ಅಮ್ಮ ಮಾಡುವಂಥ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಶಾಂಪೂ, ಇದು ಡ್ಯಾಂಡ್ರಫ್, ಲಾಂಗ್ ಹೇರ್, ಥಿಕ್ ಹೇರ್, ಬ್ಲ್ಯಾಕ್ ಹೇರ್, ಶೈನ್ ಹೇರ್ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನಿಮಗೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ಲಿ ಫೋನ್ ನಂಬರ್ ಉಂಟು, ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ ನಿಮಗೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಓಕೆನಾ? ಸದ್ಯಕ್ಕೆ ಈಗ ಲಚ್ಚಿಗೆ ತಿಂಡಿ ತಿನ್ನುವ ಟಾಸ್ಕ್ ಉಂಟು. ಲಚ್ಚು ನಿಂದು ಚಾ ಆಯ್ತಾ? ಇಲ್ವಾ? ತಿಂಡಿ ತಿನ್ಬೇಕಲ್ಲ ಲಚ್ಚು. ಈಗ ತಿಂತಾಳೆ. ಚಾ ಬೋಡಾ? ಈಗ ಲಚ್ಚು ಚಾ ಕುಡಿತಾಳೆ, ತಿಂಡಿ ತಿಂತಾಳೆ. ಈಗ ಲಚ್ಚು ಮಾಡಿದ್ಲು ವಾ. ಎಲ್ಲರೂ ಹೇಗಿದ್ದೀರಂತ ಕೇಳಿ. ಎಲ್ಲರೂ ತಿಂಡಿ ತಿಂದ್ರಾ? ಊಟ ಮಾಡಿದ್ರಾ? ಎಂತ ಹಜಿಪ್ಪು, ಎಂತ ಪದಾರ್ಥ ನೀವು ಶಾಲೆಗೆ ಹೋದ್ರಾ? ಕೇಳಿ ಶಾಲೆಗೆ ಹೋದ್ರಾ ಅಂತ. ಗುಡ್ಡು ಬಾಲೆ ಗುಡ್ಡು ಮಗಳು. ಕರೆಂಟ್ ಬಂತು. ಇಷ್ಟರವರೆಗೆ ಸೋಲಾರ್ ಲೈಟ್ ಅಲ್ಲಿ ಇತ್ತು, ಈಗ ಕರೆಂಟ್ ಬಂತು. ಅದು ಫ್ರೇಮ್ ಇಟ್ಟದು ಸರಿಯಾಗಿಲ್ಲ. ನಾನು ಸ್ಟ್ಯಾಂಡ್ ಎಲ್ಲ ಮನೆಯಲ್ಲಿದೆ, ಹಸ್ಬೆಂಡ್ ಮನೆಯಲ್ಲಿದೆ. ಈಗ ಒಟ್ಟಾರೆ ಬರ್ತಾ ಉಂಟು ವಿಡಿಯೋ. ಅವಳು ಕಾಡಿಸ್ತಿದ್ದಾಳಲ್ಲ, ಅದಕ್ಕೆ ಓವರ್ ಆಕ್ಟಿಂಗ್ ಮಾಡುದು. ತಿಂದಲ್ ಆಮ ತಿಂದಲ್ ಓ ಗಡ್ಡು ಮಾಡಿ ಗುಡ್ಡು ಲಚ್ಚು ಗಡ್ಡು ಅಮ್ಮ ಗುಡ್ಡು ಲಚ್ಚು ಗುಡ್ಡು. ಮತ್ತೆ ವಿಶೇಷ ಲಚ್ಚು, ವಿಶೇಷ ನೀನು ಚಾಮಿ ಮಾಡಿದ್ಯಾ? ಎಲ್ಲಿ ಚಾಮಿ ಮಾಡಿದ್ದು? ಚಾಮಿ ಜೋಜ ಎಲ್ಲಿ ಉಂಟು? ಎಂತ ಅಂತ ಚಾಮಿ ಜೋಜ ಮಾಡ್ತಿ? ಚಾಮಿ ಜೋಜ ಮಾಡಿ ಎಂಚ ಪಲ್ಲೆ ಚಾಮಿ ಜೋಜ ಪಲ್ಲೆ ಎಂಚ ಅಂದ್ರೆ ಚಾಮಿ ಜೋಜ ಚೌಕೆ ಕೊಲ್ಲೆ. ಚಾಮಿ ಜೋಜ ಹೇಗೆ ಮಾಡೋದು? ಚಾಮಿ ಜೋಜ ಚೌಕೆ ಕೊಲ್ಲೆ, ಬುದ್ಧಿ ಕೊಲ್ಲೆ, ಹೇಗೆ ಹೇಗೆ ಮಾಡಿ ಚಾಮಿ ಜೋಜ ಮಾಡಿ. ಅವಳು ಸ್ನಾನದ ತಕ್ಷಣ ಫಸ್ಟಿಗೆ ಹೇಳುದು ಚಾಮಿ ಜೋಜ ಮಂಪರ ಉಂಟು ಅಂತ, ಚಾಮಿ ಜೋಜ ಮಾಡ್ಲಿಕ್ಕೆ ಉಂಟು ಅಂತ. ಇಲ್ಲಿ ಬಂದು ಚಾಮಿ ಜೋಜ ಚೌಕೆ ಕೊಲ್ಲೆ, ಬುದ್ಧಿ ಕೊಲ್ಲೆ, ಅಮ್ಮಗ್ ಬುದ್ಧಿ ಕೊಲ್ಲೆ, ಎಂಚ ಪಂಪನು ಹೇಗೆ ಹೇಳುದು ನೀವು? ಹೇಗೆ ಚಾಮಿ ಜೋಜ ಮಾಡಿ. ಇಲ್ಲಿ ಚಾಮಿ ಜೋಜ ಉಂಟು, ಈಗ ಚಾಮಿ ಜೋಜ ಮಾಡಿ. ಇಲ್ವಾ? ನಾವು ತಿಂಡಿ ತಿನ್ನುವ. ಈಗ ನಾನು ತಿಂಡಿ ತಿನ್ಲಿಕ್ಕೋಸ್ಕರ ವಿಡಿಯೋ ಮಾಡ್ತಿರೋದು. ತಿಂಡಿ ತಿನ್ನದಿದ್ರೆ ವಿಡಿಯೋ ಈಗ ತಿಂದು ತಿನ್ನಿಸುದೇ ಒಂದು ದೊಡ್ಡ ಟಾಸ್ಕ್ ನಮ್ಗೆ, ಆಯ್ತಾ? ಆಯ್ತಾ? ಎಲ್ಲ ಖಾಲಿ ಆದ್ರೆ ಮತ್ತೆ ಇದಕ್ಕೆ ಮುಳುಗಿಸಿದೆ ಹೇಗೆ? ಗಟ್ಟು ಎಂತ? ನೀಲು
ಅಲ್ಲಿ ನೋಡು, ಅದ್ಯಾರು ಅದ್ಯಾರು ಯಾರದು? ಅದು ಲಚ್ಚ. ಇದು ಅದಮ್ಮ, ಇದು ಲಚ್ಚು. ನೀನು ಲಚ್ಚು ರಿಯಾನ್ಶಿಯ? ರಿಯಾನ್ಶಿ. ಮತ್ತೆ ಕೆಲವರೆಲ್ಲ ಹೇಳ್ತಾರೆ ಎಂತ ಗೊತ್ತಾ, ಊಟ ಮಾಡಿಸುವಾಗೆಲ್ಲ ವಿಡಿಯೋ ಮಾಡಬಾರ್ದು ಹಾಗೆ ಹೀಗೆ ಅಂತ. ನಾನೆಂತ ಗೊತ್ತಾ, ಊಟ ಮಾಡಿಸುವಾಗ ಆಗಿರ್ಬೋದು, ಮತ್ತೆ ಹೊರಗಡೆ ಊಟ ಮಾಡಿಸಿದ್ರೆ, ವಿಡಿಯೋ ಮಾಡುವಾಗ ಊಟ ಮಾಡಿಸಿದ್ರೆ ಹೊರಗಡೆ ಆಯ್ತಾ. ನಮ್ಮಲ್ಲಿ ಒಂದುಂಟು ಎಂತ ಅಂತ ಹೇಳಿದ್ರೆ, ಊಟ ಮಾಡುವಾಗ ಮಕ್ಕಳಿಗೆ ಊಟ ಮಾಡಿಸುವಾಗ ಹೊರಗೆ ಒಂದು ತುಂಡಾದ್ರೂ ಎಸಿಬೇಕಂತೆ. ಫಾರ್ ಎಕ್ಸಾಂಪಲ್, ಈಗ ದೋಸೆ ತಿನ್ನಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ದೋಸೆ ಎಸಿಬೇಕಂತೆ. ಆಗ ಯಾವುದೇನು ಹೊಟ್ಟೆ ನೋವು ಅದು ತರ ಆಗುದಿಲ್ಲ. ಓಕೆನಾ? ಯಾರದು? ಅದು ಯಾರು? ಅದು ಯಾರು? ಇವತ್ತು ಫುಲ್ ವ್ಲಾಗ್ ಇದೆ ಆಗ್ತದೆ. ಲಚ್ಚಿಗೆ ತಿಂಡಿ ತಿನ್ನಿಸುದು ವ್ಲಾಗ್. ತಿಂದರೆ ಅದು ಯಾರು? ಅದು ಯಾರು? ಅಮ್ಮು ಚಿಕ್ಕಿಗೊಂದು ಹಾಯ್ ಮಾಡು. ಅಮ್ಮು ಚಿಕ್ಕಿ ಹಾಯ್. ಯಾವಾಗ ಬರ್ತೀರಿ ಕೇಳು? ಯಾವಾಗ ಬರ್ತೀರಿ ಅಮ್ಮು ಚಿಕ್ಕಿ? ಹೋ, ಲೈವಿಗೆ ಹೋಗೋಣ ಅಂತೀಗ. ಬೇಡ ಮತ್ತು ತಾಯ್ 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 ತಾಯ್. ಮತ್ತೆಂತ ಗೊತ್ತಾ, ನಿನ್ನೆ ಒಬ್ರು ಯಾರೋ ಕೇಳಿದ್ರಿ ಲಚ್ಚುನ ಕೈಯಲ್ಲಿ ಎಂತ ಅಂತ, ಇದು ಎಂತ ಅಂತ ಕೇಳಿದ್ರಿ. ಮಕ್ಕಳು ಜಾಸ್ತಿ ಹಠ ಕಟ್ಟಿದ್ರೆ ಚರ್ಮದ ಬ್ರೇಸ್ಲೈಟ್ ಟೈಪ್ ಅಲ್ಲಿ ಸಿಗ್ತದೆ. ಅದು ಫ್ಯಾನ್ಸಿಯಲ್ಲಿ 10 ರೂಪೀಸ್ 20 ರೂಪೀಸ್ ಸಿಗ್ತದೆ. ಜಾಸ್ತಿ ಹಠ ಕಟ್ಟಿದ್ರೆ ಮತ್ತೆ ನೈಟ್ ಎಲ್ಲ ನಿದ್ದೆ ಮಾಡುವಾಗ ಒಮ್ಮೆಲೆ ಎದ್ದೇಳ್ತಾರೆ ನೋಡಿ, ಒಮ್ಮೆಲೆ ಎದ್ದು ಅಳೋದು ಇವಳೆಲ್ಲ ಜಾಸ್ತಿ ಇತ್ತು. ಸೊ ಅದಕ್ಕೋಸ್ಕರ ಅದನ್ನ ಕಟ್ಟಿರೋದು. ಈಗ ಸ್ವಲ್ಪ ಕಡಿಮೆ ಆಗಿದೆ, ಫುಲ್ ಕಮ್ಮಿ ಆಗಿದೆ ಅಂತ ಹೇಳುದಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಅವಳಿಗೆ ಚಾ ಅಂದ್ರೆ ಆಯ್ತಾಯ್ತಾ. ಮಕ್ಕಳಿಗೆ ಚಹಾ ಕೊಡ್ಬಾರ್ದು ನಿಜವಾಗಿ, ಬಟ್ ಇವಳಿಗೆ ಚಹಾ ಅಂದ್ರೆ ಇಷ್ಟ. ಚಹಾ ಚಹಾ ಹಿಂದೆ ಲಚ್ಚು ತಿಂತಾಳೆ ತಿಂತಾಳೆ ತಿಂತಾಳೆ. ಎಂತಾಯ್ತು? ಲಚ್ಚು ತಿಂದು 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 ಆಮು ತಿಂದು ಆಮು ತಿಂದು ಆಮು ತಿಂದು. ಎಂತಾಯ್ತು? ಓವರ್ ಆಕ್ಟಿಂಗ್. ನಾಟಕ ನಾಟಕ. ಎಂತಾಯ್ತು ಮಗ? ಹೋಗುದಾ? ಹೋಗುದಾ? ಕೋಪ ಅಲ್ಲಿ ಹೋಗಿ ನಾಟಕ ಮಾಡಿ. ಎಂತ ಮಾಡುದು ಲಚ್ಚು? ಕೋಪನಾ? ಅಮ್ಮನ ಹತ್ರ ಕೋಪನಾ? ಬಾ ಇಲ್ಲಿ, ಬಾ ಮಗ, ಇಲ್ಲಿ ಬಾ. ಈಗ ಬರ್ತಾಳೆ ವಾಪಸ್ ನೋಡಿ. ಅಮ್ಮ ದಾಲು ತಿಂತಿಜು ಮಗ. ಅಮ್ಮಗ ಕೊಪ್ಪು ಜರ. ಅಮ್ಮಗ ಬಡ್ಡ ಪುಂಡು. ಏ ಲಚ್ಚೆಲ್ಲಿ? ಓ, ಲಚ್ಚಟಾಟ ಹೋದ್ಲು. ಹೌದು, ಅವಳಿಲ್ಲ. ಲಚ್ಚಟಾಟ ಹೋದ್ಲು. ಎಲ್ಲಿ ಹೋದ್ಲು ಲಚ್ಚು? ಓ, ಬಂದೆ ಅಂತ ಹೇಳ್ತಿದ್ದಾಳೆ. ಅವಳಿಗೆ ಖುಷಿ ಆಗ್ತುಂಟ ಅವಳನ್ನು ನೋಡಿ. ಒಂದು ತಿನ್ನು ಮಗ, ಒಂದು ತಿನ್ನೀಗ. ತಿಂದೋಳು ಬಾ. ಪಾಪಲ್ಲ ಓಪ. ಬಂದ್ಲು 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 ಲಚ್ಚು ಬಂದ್ಲು. ತಿಂದು 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 ಶರು 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 ಶರು. ಅಪ್ಪ ಬಾ 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 ಬಾ. ನೀವು ಯಾರ ಮಗಳು? ಯಾರ ಮಗಳು? ಅಮ್ಮನ ಮಗಳ? ಅಮ್ಮನ ಮಗಳ? ಅವಳು ಅಮ್ಮನ ಮಗಳಂತೆ. ಅಜ್ಜಿಯ ಪುಲ್ಲಿ ಅಂತೆ. ಅವಳು ಹೇಳ್ತಾಳು ಒಮ್ಮೊಮ್ಮೆ. ಇಂಚಮ್ಮ ಅಂತ ಬಾ 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 ಬಾ.
ಆಯ್ತು ತಿನ್ನೋಡು ಪಪ್ಪುಜಿ ಬಲೆ ಬಂದ್ಲು ಲಚ್ಚು ಬಂದ್ಲು. ಅಲ್ಲಿ ಎಂತ ಇಲ್ಲಿ ಬಾ ಬಂದ್ಲು ಮಿತ್ತು ಬಂದ್ಲು ಅವಳಿಗೆ ಹಾಗೆ ಮಾಡಿದ್ರೆ ಖುಷಿ. ಇಲ್ಲಿ ಸೋಫಾದ ಮೇಲೆಲ್ಲ ಕೂತ್ಕೊಂಡು ಒಮ್ಮೆ ಹೀಗೆ ಮಾಡು ಅಂತ ಹೇಳ್ತಾಳೆ. ಕುಡ ಬಪ್ಪ ಬಂದು ಲಚ್ಚು ಬಂದು ಏ ಲಚ್ಚು ಇಲ್ಲಿದ್ದಾಳೆ ಲಚ್ಚು. ಓ ಅಲ್ಲ ಎಲ್ಲಿದ್ದಾಳೆ ಲಚ್ಚು ಇಲ್ಲಿದ್ದಾಳೆ. ಓ ಲಚ್ಚು ಟಾಟ ಹೋದ್ಲಾಯ್ತಾ. ಲಚ್ಚು ಟಾಟ ಹೋದ್ಲು. ಇಲ್ಲ ಲಚ್ಚು ಇಲ್ಲ, ಟಾಟ ಹೋದ್ಲು. ಟಾಟಾ ಬಾಯ್ ಲಚ್ಚು. ರಿಯಾನ್ಶಿ ಬಾಯ್ ರಿಯಾನ್ಶಿ ಬಾಯ್. ಲಚ್ಚಿಲ್ಲ ಇಲ್ಲಿ, ಲಚ್ಚಿಲ್ಲಲ್ಲ. ಇಲ್ಲ ಲಚ್ಚಿಲ್ಲ ಇಲ್ಲಿ. ಬಾಯ್ ರಿಯಾನ್ಶಿ ಬಾಯ್. ಲಚ್ಚಿಲ್ಲ ಇಲ್ಲಿ ಆಯ್ತಾ. ಲಚ್ಚು ಟಾಟ ಹೋದ್ಲು. ಲಚ್ಚು ಪುತ್ತೂರಿಗೆ ಅಲ್ಲ ಮಗ. ಲಚ್ಚು ಪುತ್ತೂರಿಗೆ ಹೋದ್ಲು. ಬಾಯ್. ಮತ್ತೆ ಇದ್ಯಾರು ಮತ್ತೆ ಇದ್ಯಾರು ಹೇಳು. ಈಗ ತಿಂದ್ರೆ ಮಾತ್ರ ತಿಂದ್ರೆ. ತಾತ ಪೋಯಲ್. ಬಾಯ್ ಲಚ್ಚು. ಟಾಟಾ. ನಾಳೆ ಸಿಗುವ ನಾವು. ರಿಯಾನ್ಶಿ ಬಾಯ್. ಬಾಯ್ ರಿಯಾನ್ಶಿ ಬಾಯ್. ಬಾಯ್ ರಿಯಾನ್ಶಿ. ನಾಳೆ ಸಿಗುವ ಆಯ್ತಾ. ಆಯ್ತಾಯ್ತು ಬಾಯ್. ಲಚ್ಚು ಇಲ್ಲಿ ಹೇಳಿ ಬಾಯ್. ನಾಳೆ ಸಿಗುವ ಅಂತ. ಇಲ್ಲಿ ಬನ್ನಿ. ಬಾ ನಾಳೆ ಸಿಗುವ ಅಂತ ಹೇಳಿ. ನಾಳೆ ಸಿಗುವ ಬಾಯ್ ಅಂತ ಹೇಳಿ. ಬತ್ತೆ ಬಂದು ಓ ಗೈಸ್ ಎಂತ ಗೊತ್ತುಂಟಾ, ಇವತ್ತಿನ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಿದ್ದಾನೆ. ಇವಳಿದೆ ಮಾಡ್ತಿದ್ದಾನೆ. ಬಲೆ ಇನ್ನಿದ್ದೇ ಕಂಟಿನ್ಯೂ ಆಗ್ತದೆ. ತಿಂಡಿ ತಿನ್ನೋದಿಲ್ಲ, ಅದಕ್ಕೆ ತಿಂಡಿ ತಿನ್ನಿಸಿ ಮತ್ತೆ ತುಳು ಬ್ಲಾಗ್ ಮಾಡ್ತೇನೆ. ಇವತ್ತಿನ ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವಿಜಯ್ ಕವಿತಾ ತುಳು ಟಾಕ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಇವತ್ತು ಇದೇ ಆಯಿತು. ಈ ಥರವೇ ಬೇಕು ಅಂತಿದ್ರೆ ಈ ಥರವೇ ವಿಡಿಯೋ ಮಾಡ್ತೇನೆ. ನಾನು ಲಚ್ಚಿ ಈ ಥರವೇ ಇರ್ತೇನೆ ಮನೇಲಿ ಹತ್ರ. ಇವತ್ತು ರಜೆ ಹಾಕಿದ್ದೇನೆ, ಬೇಡ ಅಂತ ಅವಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಆಯಿತು ಬಾ. ಸರಿ ಗೈಸ್, ಬಾಯ್.